ನಮಸ್ಕಾರ. ನಾನು ಯಾರು ಗೊತ್ತಾಯ್ತಾ? ಕಾಂತಾರದ ಅಮ್ಮಕ್ಕ, ಧಣಿಯ ಹೆಂಡತಿ. ಶಿವ ಈ ಟಾರ್ಚ್ ತಗೋ. ನಾನು ಈ ಡೈಲಾಗನ್ನು ಫಸ್ಟ್ ಹೇಳುವಾಗ ಶಿವ ಈ ಟಾರ್ಚ್ ತಗೋ ಅಂತ ಹೇಳಿದೆ. ಅದಕ್ಕೆ ರಿಷಬ್ ಶೆಟ್ಟಿ ಸರ್ ಆಯಿತು ನಾನು ಹೋಗಿ ಬರ್ತೀನಿ ಅಂತ ಹೇಳಿದರು. ಸೊ ಆಮೇಲೆ ಹೇಳಿದರು ಇದು ಸೀರಿಯಸ್, ನೀವೇನು ಈ ಥರ ಹೇಳ್ತಾ ಇದ್ದೀರಿ ಅಂತೇಳಿ. ಸರ್ ಜೊತೆಗೆ ನಾನು ನಟಿಸ್ತಾ ಇದ್ದೀನಿ, ಅವ್ರ ಜೊತೆಗೆ ಅವರ ಹೆಂಡತಿಯಾಗಿ ಅಂತ ಹೇಳುವಾಗ ಸ್ವಲ್ಪ ಅಲ್ಲ ಜಾಸ್ತಿ ನರ್ವಸ್ನೆಸ್ ಇತ್ತು. ಇಷ್ಟು ಸೀರಿಯಸ್ ಎಲ್ಲ ಆಗ್ತಾ ಇರುವಾಗ ಒಂದು ಫನ್ನಿ ಮೂಮೆಂಟ್ ಆಗಿದೆ. ಈ ಕಡೆ ಅತೀಶ್ ಕೂತಿದ್ದಾರೆ, ನಾನು ಕೂತಿದ್ದೀನಿ, ಇಲ್ಲಿ ಅಚ್ಯುತ್ ಸರ್, ರಿಷಬ್ ಸರ್ ಆ ಕಡೆ. ನಾನು ಹಾಗೆ ಕೂತ್ಕೊಂಡು ಅವ್ರನ್ನೇ ಹೀಗೆ ಎಲ್ಲ ಗಮನಿಸ್ತಾ ಇರುವಾಗ ಹೇಗೆ ಬಗ್ಗಿ ನೋಡ್ತೀನಿ, ಒಂದು ಕಪ್ಪೆ ಅಂತ ಹೇಳಿದ ತಕ್ಷಣ ಕಪ್ಪೆ ಅಂತ ಹೀಗಾರಿದ್ರೆ ಈ ಕಡೆ ಆತೀಶ್ ಆಚೆ ಹಾರಿದ. ಆಮೇಲೆ ಇವರು ಅಚ್ಯುತ್ ಸರ್ ಕೇಳಿದ್ರು ಏನಾಯಿತು ಅಂತ. ಕಪ್ಪೆ ಇತ್ತು. ಏನ್ರಿ ಅಷ್ಟೂ ಒಳಗೆ ಮುಳುಗೋಗಿದ್ದೀರಾ, ಒಂದು ಕಪ್ಪೆ ಬಂದು ಕೂತ್ಕೊಂಡ್ರು ಗೊತ್ತಾಗಿಲ್ವಾ ಅಂತೇಳಿ. ಅದಕ್ಕೆ ರಿಷಬ್ ಸರ್ ಹೇಳಿದುಂಟು, ಇದು ಕಪ್ಪೆ, ಅದು ಗೋಂಕರ್ ಕಪ್ಪೆ ಅಂತೇಳಿ. ಈಗ ನಾವು ನಿಮ್ಮ ಮಗನ ಪಾತ್ರ ಮಾಡಿದಂತಹ ಕಲಾವಿದನನ್ನು ಸಂದರ್ಶನ ಮಾಡಿದ್ವಿ. ಅವರು ಒಂದು ಮಾತು ಹೇಳಿದ್ರು, ಈ ಸಿನಿಮಾದಲ್ಲಿ ಅವರಿಗೆ ನಟನೆ ಮಾಡಲಿಕ್ಕೆ ಎಷ್ಟು ಕಷ್ಟ ಆಗಿದೆಯೋ ಗೊತ್ತಿಲ್ಲ, ಅಲ್ಲಲ್ಲಿ ನನ್ನನ್ನು ಎತ್ತಿಕೊಳ್ಳುವಾಗ ಅವರಿಗೆ ಸೊಂಟ ನೋವು ಕೂಡ ಬಂದಿತ್ತು, ಬೆನ್ನು ನೋವು ಕೂಡ ಬಂದಿತ್ತು ಅಂತ. ರಿಷಬ್ ಸರ್ ಹೇಳಿದರು ಅವ್ನು ಎತ್ಕೊಳ್ಳಿ ಅಂತ. ನನಗೆ ಒಂದೇ ಸರಿ ನನ್ನ ರಿಯಾಕ್ಷನ್ ನೋಡಿ ಇಡೀ ಸೆಟ್ಟಲ್ಲಿ ಎಲ್ಲರೂ ಕೂಡ ಜೋರಾಗಿ ನಕ್ಬಿಟ್ರು. ಎಲ್ಲರೂ ಈಗ ನನ್ನನ್ನು ಅಮ್ಮಕ್ಕ ಅಂತಲೇ ಕರೆಯೋದು, ನನ್ನನ್ನು ಯಾರೂ ಸುಕನ್ಯಾ ಅಂತಲೇ ಕರೆಯೋಲ್ಲ. ಎಲ್ಲ ಆಫೀಸಲ್ಲಿ ಕೂತ್ಕೊಂಡ್ರೆ ಅಮ್ಮಕ್ಕ ಅಂತ ಕರೀತಾ ಇರ್ತಾರೆ. ಬೊಂಬಾಟ್ ಸಿನಿಮಾ ನೋಡ್ತಾ ಇರುವಂಥ ಎಲ್ಲ ಪ್ರೇಕ್ಷಕರಿಗೆ ನಮಸ್ಕಾರ. ನಾನು ಸೂರಜ್, ಮಂಗಳೂರು. ಕಾಂತಾರ ಸಿನಿಮಾ 3ನೇ ವಾರದಲ್ಲೂ ಕೂಡ ಎಲ್ಲ ಕಡೆ ಹೌಸ್ ಪ್ರದರ್ಶನ ಕಾಂತ 100 ಕೋಟಿ ಕ್ಲಬ್ಬನ್ನು ದಾಟಿ ಯಶಸ್ವಿಯಾಗಿ ಮುನ್ನುಗ್ಗುತ್ತಾ ಇದೆ. ಈ ಸಂದರ್ಭದಲ್ಲಿ ನಾವು ಈ ಹಿಂದೆ ಸುಮಾರು ಕಲಾವಿದರ ಸಂದರ್ಶನಗಳನ್ನು ಮಾಡಿದ್ದೇವೆ. ಹಾಗೆಯೇ ನೀವು ಒಂದು ಕೇಳಿದಂತೆ ಈ ಒಂದು ಕಲಾವಿದೆಯನ್ನು ಯಾರು ಅಂತ ಗುರುತಿಸಿ ಅವರ ಒಂದು ಸಂದರ್ಶನ ಮಾಡಿ ಅಂತ ಕೇಳಿದ್ರಿ. ಆ ಕಲಾವಿದೆ ಬೇರೆ ಯಾರೂ ಅಲ್ಲ, ಕಾಂತಾರ ಸಿನಿಮಾದಲ್ಲಿ ದಣಿಯ ಹೆಂಡತಿಯ ಪಾತ್ರ ಮಾಡಿದಂಥ ಅಮ್ಮಕ್ಕ ಅಲಿಯಾಸ್ ಸುಕನ್ಯಾ ಅವರು. ಸದ್ಯ ನಾವು ಅವ್ರ ಜೊತೆಗಿದ್ದೇವೆ. ಅವರು ಯಾರು, ಎಲ್ಲಿಯವರು, ಅವ್ರು ಏನು ಕೆಲಸ ಮಾಡ್ತಾರೆ, ಅವರು ಕಲಾವಿದ್ರ ಅಥವಾ ಇವರು ಮೊದಲನೇ ಸಲ ನಟನೆ ಮಾಡಿದ್ದಾರೆ, ಎಲ್ಲ ವಿಚಾರಗಳನ್ನು ಅವರ ಬಾಯಲ್ಲಿ ಕೇಳ್ಕೊಂಬರೋಣ ಬನ್ನಿ. ಮೇಡಮ್, ಮೊದಲನೇದಾಗಿ ನಮಸ್ಕಾರ, ಹೇಗಿದ್ದೀರಿ? ನಮಸ್ಕಾರ, ನಾನು ಹುಷಾರಿದ್ದೀನಿ, ನೀವು ಹೇಗಿದ್ದೀರಿ? ನಾವು ಕೂಡ ಸೂಪರ್. ಕಾಂತಾರದ ಯಶಸ್ಸು ಮೇಡಮ್, ಹೇಗೆ ಪ್ರತಿಕ್ರಿಯೆಗಳು ಬರ್ತಾ ಇದೆ? ಯಶಸ್ಸಿನ ಪ್ರತಿಕ್ರಿಯೆ ಅಂತ ಹೇಳಿದರೆ ತುಂಬ ಚೆನ್ನಾಗಿ ಬರ್ತಾಯಿದೆ. ಎಲ್ಲರೂ ಕೂಡ ನಾನು ನಟಿಸಿದಂಥ ಈ ಒಂದು ಕ್ಯಾರೆಕ್ಟರ್ ಬಗ್ಗೆ ಒಳ್ಳೆಯ ಅಭಿಪ್ರಾಯವನ್ನು ನೀಡ್ತಾ ಇದ್ದಾರೆ. ಡೈಲಾಗ್ ಇಲ್ಲ ಅಂತ ಹೇಳಿದರೂ ಕೂಡ ಮುಖದ ಭಾವನೆಯಿಂದ ಕಣ್ಣಿನಲ್ಲಿ ತೋರ್ಪಡಿಸ್ತಾ ಇದ್ದೀರಿ, ತುಂಬ ಚೆನ್ನಾಗಿ ಮಾಡಿದ್ದೀರಿ ಅಂತ ಹೇಳ್ತಾ ಇದ್ದಾರೆ. ಅದು ತುಂಬ ಆ ಒಂದು ರೆಕಗ್ನಿಷನ್, ಅಂದರೆ ಕಣ್ಣಿಂದ ನೀವು ನಿಮ್ಮ ಭಾವನೆಗಳನ್ನು ತೋರಿಸಿದ್ದೀರಿ ಅಂತ ಹೇಳುವಾಗ ಅದು ತುಂಬ ಸಂತೋಷ ಆಗುತ್ತೆ. ಈಗ ಸಾಕಷ್ಟು ಜನರ ಸಂದರ್ಶನ ನಾವು ನಮ್ಮ ಚಾನಲಲ್ಲಿ ಮಾಡಿದ್ವಿ. ಹೆಚ್ಚಿನವರು ಒಂದಷ್ಟು ಕಲಾವಿದರನ್ನು ಗುರುತಿಸಿ ಅವರು ಯಾರು ನಮಗೆ ತಿಳಿಸಬೇಕು ಅಂತ, ಅದರಲ್ಲಿ ತಮ್ಮ ಪಾತ್ರದ ಹೆಸರು ಕೂಡ ಇತ್ತು, ಅಮ್ಮಕ್ಕ ಅಂತ. ಕಾಂತಾರದಲ್ಲಿ ಎಲ್ಲಿಯೂ ಕೂಡ ಡೈಲಾಗ್ ಇಲ್ಲ. ಶನಿಲ್ ಗುರು ಅವರು ಹೇಳಿದರು ಒಂದು ಡೈಲಾಗ್ ಇದೆ, ಈಗ ಶಿವ ಟಾರ್ಚ್, ಅದು ಒಂದೇ ಡೈಲಾಗ್ ಇರೋದು ಇಡೀ ಸಿನಿಮಾದಲ್ಲಿ. ನಿಮ್ಮ ಮೂಲ ಹೆಸರೇನು, ನೀವು ವೃತ್ತಿ ಏನು ಮಾಡ್ತಾ ಇದ್ದೀರಿ, ನೀವು ರಂಗಭೂಮಿ ಕಲಾವಿದ್ರ, ಸಿನಿಮಾ ಕಲಾವಿದ್ರ, ಅಥವಾ ಇದು ಮೊದಲ ಬಾರಿಗೆ ಬಣ್ಣ ಹಚ್ಚಿದ್ದ? ಇಲ್ಲ, ನನ್ನ ಹೆಸರು ಸುಕನ್ಯಾ ಅಂಥೇಳಿ. ನಾನು ನಮ್ಮ ಟಿ ವಿ ಪಲ್ಸ್ ಆಫ್ ಕೋಸ್ಟಲ್ ಕರ್ನಾಟಕ ಇದರಲ್ಲಿ ಕಾರ್ಯಕ್ರಮ ಸಂಯೋಜಕಿ ಹಾಗೂ ನಿರೂಪಕಿಯಾಗಿ ಅಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. 10 ವರ್ಷದಿಂದ ಈ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ನಮ್ಮ ರುಚಿ ಅನ್ನೋ ಒಂದು ಕಾರ್ಯಕ್ರಮ ಹೆಚ್ಚಾಗಿ ಮಹಿಳೆಯರು ಇದನ್ನು ತುಂಬ ಇಷ್ಟಪಟ್ಟು ನೋಡ್ತಾರೆ. ಹಾಗಾಗಿ ಈ ರೀತಿಯಾಗಿ ನಾನು ಡ್ರೆಸ್ಅಪ್ ಆಗಿರುವಾಗ ಮಹಿಳೆಯರಿಗೆ ಗುರುತು ಸಿಗುತ್ತೆ. ಬಟ್ ಅಮ್ಮಕ್ಕ ಅನ್ನೋ ಒಂದು ಕ್ಯಾರೆಕ್ಟರ್ ನೋಡಿದಾಗ ಯಾರಿಗೂ ಫಸ್ಟಿಗೆ ಯಾರು ಗುರ್ತ ಹಿಡೀಲಿಲ್ಲ. ಯಾಕೆ ಅಂತ ಹೇಳಿದರೆ ಅದರ ಒಂದು ಗೆಟಪ್ ಬೇರೆ ಇತ್ತು. ಹಾಗೆಯೇ ಇದು ನಾನು ಫಸ್ಟ್ ಟೈಮ್ ಅಲ್ಲ ಬಣ್ಣ ಹಚ್ತಾ ಇರುವಂಥದ್ದು. ನಾನು ಇದುವರೆಗೂ 9 ತುಳು ಫಿಲ್ಮಲ್ಲಿ ಕೆಲಸ ಮಾಡಿದ್ದೀನಿ. ಹಾಗೆಯೇ 5 ಕನ್ನಡ ಚಿತ್ರದಲ್ಲಿ ನಟಿಸಿದ್ದೀನಿ. ಹಾಗೆಯೇ ತುಳು ಆಲ್ಬಮ್ ಸಾಂಗ್ ಆಗಿರ್ಬೋದು, ಆ್ಯಡ್ಸ್ಗಳಲ್ಲೂ ಕೂಡ ನಾನು ಮಾಡಿದ್ದೀನಿ. ಈಗ ಒಂದು ಕಲಾವಿದರಿಗೆ ಒಂದು ಅವಕಾಶ ಬಂದಾಗ ಅವರು ಫಸ್ಟಿಗೆ ನೋಡೋದು ನನಗೆ ಎಷ್ಟು ಸ್ಕ್ರೀನ್ ಸ್ಪೇಸ್ ಇದೆ, ನನಗೆ ಎಷ್ಟು ಡೈಲಾಗ್ ಇದೆ, ನನ್ನ ಪಾತ್ರ ಸಿನಿಮಾದಲ್ಲಿ ಎಷ್ಟು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ನ ಪ್ಲೇ ಮಾಡುತ್ತೆ ಅಂತ. ಈಗ ನಿಮ್ಮನ್ನು ಫಸ್ಟ್ ಯಾರು ಕಾಂಟ್ಯಾಕ್ಟ್ ಮಾಡಿದ್ರು, ನಿಮ್ಮ ಪಾತ್ರ ಈ ಥರ ಇದೆ, ಅದರಲ್ಲಿ ಡೈಲಾಗ್ ಇಲ್ಲ ಅಂತ ಹೇಳಿದಾಗ ನಿಮ್ಮ ಫಸ್ಟ್ ರಿಯಾಕ್ಷನ್ ಹೇಗಿತ್ತು? ಮೊಟ್ಟ ಮೊದಲಿಗೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ದು ಪ್ರಕಾಶ್ ತುಮಿನಾಡು ಅವರು. ಹೆಚ್ಚಿನ ಈ ನಮ್ಮ ತುಳುನಾಡಿನ ಆರ್ಟಿಸ್ಟ್ಗಳನ್ನು ಅವರೇ ಈ ಒಂದು ಇದಕ್ಕೆ ಚಿತ್ರಕ್ಕೆ ಪರಿಚಯಿಸಿದ್ದಾರೆ ಅಂತ ಹೇಳೋದಕ್ಕೂ ಕೂಡ ಹೆಮ್ಮೆ ಆಗುತ್ತೆ. ಸೊ ಅವರಿಗೆ ಮೊಟ್ಟ ಮೊದಲಿಗೆ ಥ್ಯಾಂಕ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ.
ಈ ಒಂದು ಚಿತ್ರದ ಬಗ್ಗೆ ಅಂತ ನನ್ನ ಒಂದು ಕ್ಯಾರೆಕ್ಟರ್ ಬಗ್ಗೆ ಆಡಿಷನ್ಸ್ ಅಥವಾ ಇದು ಹುಡುಕಾಡ್ತಾ ಇರುವಾಗ ಹೆಚ್ಚಿನ ಆಡಿಷನ್ಸ್ ಆಗಿತ್ತು. ಅವರಿಗೆ ವರ್ಚಸ್ಸಿನಲ್ಲಿ ಗತ್ತು, ಹಾಗೆಯೇ ಗಾಂಭೀರ್ಯ, ಮುಖದಲ್ಲಿ ಸೌಮ್ಯತೆ ಬೇಕಿತ್ತು. ಹಾಗಾಗಿ ಈ ಒಂದು ಕ್ಯಾರೆಕ್ಟರ್ ಬಗ್ಗೆ ಎಲ್ಲ ಹುಡುಕಾಡುವಾಗ ಅದು ಗತ್ತು ವರ್ಚಸ್ಸಲ್ಲೂ ಇತ್ತು, ಮುಖದಲ್ಲೂ ಕೆಲವರದ್ದು ಇತ್ತು ಅಂತ ಹೇಳಿದ್ದು ನಾನು ಕೇಳಿದ್ದೇನೆ. ಹಾಗಾಗಿ ಲಾಸ್ಟಿಗೆ ತುಮಿನಾಡು ಅವರು ನನ್ನ ಒಂದು ಈ ಒಂದು ಅಮ್ಮು ಅನ್ನೋ ತುಳು ಆಲ್ಬಮ್ ಸಾಂಗನ್ನು ತೋರಿಸಿದ್ರು. ಅದರಲ್ಲಿ ಕೂಡ ಪ್ರಕಾಶ್ ತುಮಿನಾಡು ಅವರು ನಾನು ಒಟ್ಟಿಗೆ ನಟಿಸಿದ್ವಿ. ಸೊ ಈ ಒಂದು ಆಲ್ಬಮ್ ಸಾಂಗನ್ನು ರಿಷಬ್ ಸರಿಗೆ ತೋರಿಸಿದಾಗ ಇವರನ್ನು ಕರೆಸ್ಕೊಳ್ಳಿ ನೋಡೋಣ ಅಂತ ಹೇಳಿದರು. ಸೊ ಒಂದು ಸರಿ ಆಡಿಷನ್ಸ್ ಆಗಲಿ ಅಂತೇಳಿ ಆಡಿಷನ್ಸ್ ಎಲ್ಲ ಆಯಿತು. ಆಡಿಷನ್ಸ್ ಆಗುವಾಗ ಸ್ವಲ್ಪ ಕಾನ್ಫಿಡೆನ್ಸ್ ಇತ್ತು, ಆಗ್ಬೋದೋ ಏನೋ ಅಂಥೇಳಿ. ಬಟ್ 1 ವಾರದವರೆಗೂ ಏನೂ ರಿಪ್ಲೈ ಇರಲಿಲ್ಲ. ಆಗ ಸ್ವಲ್ಪ ಅಲ್ಲೇ ಮನಸ್ಸಿಗಿಲ್ಲ, ನಾನು ರಿಜೆಕ್ಟ್ ಆಗಿರಬಹುದು ಅಂತ ಅಂದ್ಕೊಂಡೆ. ಬಟ್ ಅದಾದ ನಂತರ ನನಗೆ ಹೊಂಬಾಳೆಯಿಂದ ಕರೆ ಬಂತು. ಸೊ ಮೇಡಮ್, ನಿಮ್ಮ ಡೇಟ್ಸ್ ಇಂಥದ್ದಿದೆ, ಸೊ ಪೇಮೆಂಟ್ಸ್ ಎಷ್ಟಿರುತ್ತೆ, ಹಾಗೆಯೇ ಈ ಒಂದು ಡೇಟ್ಸನ್ನು ನೀವು ಫ್ರೀ ಮಾಡ್ಕೊಳ್ಳಿ ಅಂತ ಹೇಳಿದರು. ತುಂಬ ಖುಷಿ ಆಯಿತು, ಒಳಗೆ ನರ್ವಸ್ನೆಸ್, ಅದ್ರ ಜೊತೆಗೆ ಖುಷಿ. ಯಾಕೆ ಅಂತ ಹೇಳಿದರೆ ಹೊಂಬಾಳೆ ಅನ್ನೋ ಒಂದು ದೊಡ್ಡ ಸಂಸ್ಥೆ, ಅದ್ರ ಜೊತೆಗೆ ರಿಷಬ್ ಸರ್ ಜೊತೆಗೆ ನಾವು ನಟಿಸ್ತಾ ಇದ್ದೀವಿ ಅಂತ ಹೇಳುವಾಗ ತುಂಬ ಖುಷಿ ಅನ್ನಿಸ್ತು. ಆಗ ಕ್ಯಾರೆಕ್ಟರ್ ಬಗ್ಗೆ ಕೂಡ ಹೇಳಿದರು. ಅಮ್ಮಕ್ಕ ಅನ್ನೋ ಕ್ಯಾರೆಕ್ಟರ್, ಈ ಒಂದು ಕ್ಯಾರೆಕ್ಟರಲ್ಲಿ ಇದು ನನಗೆ ಪ್ರಕಾಶ್ ತುಮಿನಾಡು ಅವರು ಹೇಳಿದರು, ಅಮ್ಮಕ್ಕ ಅನ್ನೋ ಒಂದು ಕ್ಯಾರೆಕ್ಟರ್ಗೆ ನಿಮ್ಮನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀವಿ ಅಂತೇಳಿ. ಈ ಕ್ಯಾರೆಕ್ಟರಲ್ಲಿ ಮಾತು ಕಮ್ಮಿ, ನೀವು ಥ್ರೂಔಟ್ ಮೂವಿ ಇರ್ತೀರಿ, ಆದರೆ ನಿಮಗೆ ಡೈಲಾಗ್ಸ್ ತುಂಬ ಕಮ್ಮಿ ಇರುತ್ತೆ, ಹಾಗಾಗಿ ಮಾಡ್ಬೋದು. ಆಗ ಫಸ್ಟ್ ಅವ್ರು ಹೇಳಿದಾಗ ನಾನು ಓಕೆ, ಈ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡೋದು, ಈ ಒಂದು ದೊಡ್ಡ ಬ್ಯಾನರಲ್ಲಿ, ಅದ್ರ ಜೊತೆಗೆ ರಿಷಬ್ ಸರ್ ಜೊತೆಗೆ ಒಂದು ಕೆಲಸ ಮಾಡೋದು ಅಂತ ಹೇಳಿದ್ರೆ ತುಂಬ ಖುಷಿಯಾಗಿತ್ತು. ಹಾಗಾಗಿ ತೊಂದರೆ ಇಲ್ಲ, ನಾನು ಒಪ್ಕೊಂಡೆ. ಸೊ ಯಾಕೆ ಅಂತ ಹೇಳಿದರೆ ಇದೊಂದು ಆಪರ್ಚುನಿಟಿಯನ್ನು ಮಿಸ್ ಮಾಡೋದಕ್ಕೆ ನಾನು ಇಷ್ಟಪಡಲಿಲ್ಲ. ಹಾಗೆ ಈ ಕ್ಯಾರೆಕ್ಟರ್ ನಾನು ಅಲ್ಲಿ ಪೋರ್ಟ್ರೇ ಮಾಡ್ತಾ ಇರುವಾಗ ಆಗ ಈ ಒಂದು ಕ್ಯಾರೆಕ್ಟರ್ದು ಒಂದು ಮಹತ್ವ ಕೂಡ ಗೊತ್ತಾಯಿತು. ಅದ್ರ ಮೊದಲು ಅಷ್ಟು ಗೊತ್ತಿರಲಿಲ್ಲ, ಎಲ್ಲೋ ಸೈಡಲ್ಲಿ ಇಂದ ಬ್ಯಾಕ್ಗ್ರೌಂಡಲ್ಲಿ ಕಾಣ್ತಾ ಇರ್ತೀನ ಏನೋ ಅಂಥೇಳಿ. ಮೊದಲು ಹೇಳಿದರು ಇದು ಪ್ರಾಮಿನೆಂಟ್ ಅಂಥೇಳಿ, ಆದರೆ ನನಗೆ ಅಷ್ಟು ಹೇಳುವಾಗ ಹೇಳಿರ್ತಾರೆ ಅಂತ ಅಂದ್ಕೊಂಡಿದ್ದೆ. ಬಟ್ ಖುಷಿ ಆಯಿತು, ಅಂದರೆ ಪ್ರಾಮಿನೆಂಟ್ ಇದೆ ಈ ಒಂದು ರೋಲ್. ಯಾಕೆ ಅಂತ ಹೇಳಿದರೆ ಅಚ್ಯುತ್ ಸರ್ ಜೊತೆಗೆ ನಾನು ನಟಿಸ್ತಾ ಇದ್ದೀನಿ, ಅವ್ರ ಜೊತೆಗೆ ಅವರ ಹೆಂಡತಿಯಾಗಿ ಅಂತ ಹೇಳುವಾಗ ಅಷ್ಟು ದೊಡ್ಡ ಕಲಾವಿದ ಅವರ ಹೆಂಡತಿಯಾಗಿ ಅಂತ ಹೇಳಿದ್ರೆ ಸ್ವಲ್ಪ ನರ್ವಸ್, ಸ್ವಲ್ಪ ಅಲ್ಲ ಜಾಸ್ತಿ ನರ್ವಸ್ನೆಸ್ ಇತ್ತು. ಎಸ್. ಈಗ ಎಲ್ಲ ಕಲಾವಿದರಿಗೂ ಒಂದು ಆಸೆ ಇರುತ್ತೆ, ನಾನು ಎಷ್ಟೇ ಸಿನಿಮಾ ಮಾಡಿದ್ರೂ ಒಂದು ಸಲ ದೊಡ್ಡ ರೆಕಗ್ನೈಸೇಷನ್ ಆಗಿರುವಂಥ ಡೈರೆಕ್ಟರ್ ಜೊತೆ, ಒಂದು ತುಂಬ ಜನರು ಪ್ರೀತಿ ಮಾಡುವಂಥ ನಟರ ಜೊತೆ ಅಭಿನಯಿಸಬೇಕು ಅಂತ. ಈ ಸಿನಿಮಾದಲ್ಲಿ ಎರಡೂ ಕೂಡ ಒಟ್ಟೊಟ್ಟಿಗೆ ಆಗಿದೆ ಅಂತ ಹೇಳ್ಬೋದು. ಫೇಸ್ ಟು ಫೇಸ್ ಅಚ್ಯುತ್ ಅವ್ರ ಜೊತೆ ಆ್ಯಕ್ಟಿಂಗು, ನಿರ್ದೇಶಕರು ರಿಷಬ್ ಶೆಟ್ಟಿ ಅವರು, ಆಲ್ರೆಡಿ ಇಂಡಸ್ಟ್ರಿ ಹಿಟ್ ಸಿನಿಮಾ ಕೊಟ್ಟಂಥವ್ರು. ಹೇಗಿತ್ತು ಮೊದಲ ದಿನ ಶೂಟಿಂಗ್ ಹೋದ ಅನುಭವ? ನರ್ವಸ್ ಆಗಿದ್ರ ಅಚ್ಯುತ್ ಅವರ ಜೊತೆಗೆ ಫೇಸ್ ಟು ಫೇಸ್ ಆ್ಯಕ್ಟ್ ಮಾಡಲಿಕ್ಕೆ ಫಸ್ಟ್ ಶಾಟ್ ರೆಡಿ ಆದಾಗ? ಖಂಡಿತವಾಗ್ಲೂ, ನಾನೇ ಅಲ್ಲ ಯಾರಾಗಿದ್ದರೂ ತುಂಬ ನರ್ವಸ್ ಆಗಿರ್ತಾರೆ. ಯಾಕೆ ಅಂತ ಹೇಳಿದರೆ ಫಸ್ಟ್ ನಾನು ಸೆಟ್ಟಿಗೆ ಹೋದಾಗ ರಿಷಬ್ ಸರ್ ಅಲ್ಲೇ ಇದ್ದರು. ಎಷ್ಟು ಡೌನ್ ಟು ಅರ್ತ್ ಮ್ಯಾನ್ ಅಂತ ಹೇಳಿದರೆ ಅವರೇ ಮುಂದೆ ಬಂದು ಶೇಕ್ ಹ್ಯಾಂಡ್ ಮಾಡಿದರು. ಸೊ ನನಗೆ ನಾನು ಏನು ಮಾಡಲಿ ಅಂತ ಗೊತ್ತಾಗ್ತಾ ಇರಲಿಲ್ಲ, ನಮಸ್ಕಾರ ಮಾಡಲ ಶೇಕ್ ಹ್ಯಾಂಡ್ ಮಾಡಲ ಅಂತ ಗೊತ್ತಾಗ್ತಾ ಇರಲಿಲ್ಲ. ಬಟ್ ವೆರಿ ಡೌನ್ ಟು ಅರ್ತ್ ಮ್ಯಾನ್. ಅದ್ರ ಜೊತೆಗೆ ಫಸ್ಟ್ ಸೀನ್ ನಂದು ಅಚ್ಯುತ್ ಸರ್ ಜೊತೆಗಿತ್ತು, ವೆರಿ ಫಸ್ಟ್ ಸೀನ್. ಸೊ ಫಸ್ಟ್ ಸೀನ್, ಅದ್ರ ಜೊತೆಗೆ ಅಚ್ಯುತ್ ಸರ್ ನರ್ವಸ್ ಅಂತೂ ತುಂಬ ಆಗಿದೆ. ಬಟ್ ಅವರು ತುಂಬ ಕಂಫರ್ಟಬಲ್ ಫೀಲ್ ಮಾಡಿಸೋದಂದರೆ ಏನು ಹೆದರಬೇಡಿ, ನಾವು ಇದೇ ಥರ ಮಾಡ್ಕೊಂಡು ಬಂದವರು, ಅದಕ್ಕೆಲ್ಲ ಏನು ಆರಾಮ್ಸೆ ಮಾಡಿ ಅಂಥೇಳಿ. ಆಗ ಸ್ವಲ್ಪ ಧೈರ್ಯ ಬಂತು. ಸೊ ಒಳಗಿಂದ ಪುಕ್ಕು ಪುಕ್ಕು ಆಗ್ತಾಯಿದ್ರು, ಹೊರಗಡೆಯಿಂದ ತೋರಿಸ್ಲಿಲ್ಲ. ಈ ಸಿನಿಮಾದಲ್ಲಿ ತಮ್ಮ ನಟನೆಗೆ ಎಷ್ಟು ದಿನದ ಡೇಟ್ ಕೊಟ್ಟಿದ್ರಿ, ಒಟ್ಟಾಗಿ ಎಷ್ಟು ದಿನ ನಟನೆ ಮಾಡಿದ್ರಿ, ಆಮೇಲೆ ಎಲ್ಲೆಲ್ಲೆಲ್ಲ ತಮ್ಮ ಶೂಟಿಂಗ್ ಆಗಿತ್ತು ಅಂತ? ನನಗೆ 12 ದಿನಗಳ ಒಂದು ಶೆಡ್ಯೂಲ್ ಇತ್ತು. ಫಸ್ಟ್ ಶೆಡ್ಯೂಲ್ ಸ್ವಲ್ಪ ದಿನ ಇತ್ತು, ಅದರ ನಂತರ ಇನ್ನೊಂದು ಸೆಕೆಂಡ್ ಶೆಡ್ಯೂಲಲ್ಲೂ ಕೂಡ ಇತ್ತು. ಟೋಟಲ್ ಆಗಿ 12 ದಿನ ಇತ್ತು. ಆ್ಯಂಡ್ ಉಡುಪಿ ಮತ್ತು ಕುಂದಾಪುರದಲ್ಲಿ, ಉಡುಪಿ ಅಂತ ಹೇಳಿದರೆ ಅಲ್ಲಿ ಗುತ್ತಿನ ಮನೆ ಅಂತ ನಾವಲ್ಲಿ ತೋರಿಸುವಾಗ ಉಡುಪಿಯಲ್ಲೇ ಹೆಚ್ಚಾಗಿತ್ತು. ಲಾಸ್ಟ್ ಕೊನೆಯ ಸ್ವಲ್ಪ ದಿನಗಳು ಅಂದರೆ ಕೋಲದ ಸೀನೆಲ್ಲ ಬರುವಾಗ ಮತ್ತು ಕಂಬಳದ ಸೀನ್ ಬರುವಾಗ ನನಗೆ ಕುಂದಾಪುರಕ್ಕೆ ಹೋಗೋದಕ್ಕಿತ್ತು. ಸೊ ಅಲ್ಲಿ ತುಂಬ ಡಿಫ್ರೆಂಟ್ ಅಂತ ಅನ್ನಿಸ್ತು. ಫಸ್ಟ್ ಆಫ್ ಆಲ್ ಅಷ್ಟು ದೂರ ಒಂದು ಒಳಗೆ ಕಾಡು ಥರ, ಅದ್ರ ಒಳಗೊಳಗೆ ಹೋಗುವಾಗ ಒಂದು
ಸೆಟ್ ನೋಡುವಾಗ ತುಂಬ ಖುಷಿಯಾಯಿತು. ಫುಲ್ ಸೆಟ್ ಒಂದು ಹಳ್ಳಿಯ ರೂಪದಲ್ಲೇ ನನಗೆ ಕಾಣಿಸ್ತು. ಸೊ ನಿಮ್ಮ ಪ್ರಶ್ನೆ ಇಲ್ಲದಿದ್ದರೂ ಕೂಡ ನಾನು ಇದನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತ ಹೇಳಿದರೆ ಆ ಸೆಟ್ ನೋಡುವಾಗ ಒಂದು ನಿಜವಾಗ್ಲೂ ಒಂದು ಹಳ್ಳಿಗೆ ಹೋಗಿದ್ದೀವಿ, ಇದೊಂದು ಕೇರಿ ಅಂತ ಅನ್ನಿಸ್ತಾ ಇತ್ತು. ಕೇರಿ ಅಂದರೆ ಚಿಕ್ಕ ಚಿಕ್ಕ ಮನೆ, ಮಣ್ಣಿನ ಮನೆ ಹೀಗೆ ಅಂತ ಅನ್ನಿಸ್ತಾ ಇತ್ತು. ಎಲ್ಲವೂ ಕೂಡ ಅಷ್ಟು ಒಳ್ಳೆ ಸೆಟಪ್. ಈಗ ನಾವು ನಿಮ್ಮ ಮಗನ ಪಾತ್ರ ಮಾಡಿದಂತಹ ಕಲಾವಿದನನ್ನು ಸಂದರ್ಶನ ಮಾಡಿದ್ವಿ. ಅವರು ಒಂದು ಮಾತು ಹೇಳಿದ್ರು, ಈ ಸಿನಿಮಾದಲ್ಲಿ ಅವರಿಗೆ ನಟನೆ ಮಾಡಲಿಕ್ಕೆ ಎಷ್ಟು ಕಷ್ಟ ಆಗಿದೆಯೋ ಗೊತ್ತಿಲ್ಲ, ಅಲ್ಲಲ್ಲಿ ನನ್ನನ್ನು ಎತ್ತಿಕೊಳ್ಳುವಾಗ ಅವರಿಗೆ ಸೊಂಟ ನೋವು ಕೂಡ ಬಂದಿತ್ತು, ಬೆನ್ನು ನೋವು ಕೂಡ ಬಂದಿತ್ತು ಅಂತ ಅನುಭವ ಹೇಳ್ಬೋದಾ? ಖಂಡಿತ. ಇದು ನೀವೇ ಫಸ್ಟ್ ಕೇಳಿದ್ದು. ಅತೀಶ್ ಶೆಟ್ಟಿ ನನಗಿಂತ ಸ್ವಲ್ಪ ಹೈಟಲ್ಲಿ ಶಾರ್ಟ್ ಇದ್ದ, ಬಟ್ ವೇಟಲ್ಲಿ ತುಂಬ ಇದ್ದಾನೆ. ಫಸ್ಟ್ ನನಗೆ ಈ ಒಂದು ಸೀನಲ್ಲಿ ಅಂದರೆ ನೀವು ಚಿತ್ರ ನೋಡಿದರೆ ಅಲ್ಲಿ ಒಂದು ಆ ಡೆತ್ ಸೀನ್ಗೆ ಹೋಗುವಾಗ ಈ ಒಂದು ಸೀನ್ದು ಆಗ ಕಾರಲ್ಲಿ ಕೂತ್ಕೊಂಡು ನಾವು ಹೋಗುವಂಥದ್ದು. ಆಗ ಇವನನ್ನು ಎತ್ಕೊಂಡು ಹೋಗಬೇಕು. ರಿಷಬ್ ಸರ್ ಹೇಳಿದರು ಅವ್ನು ಎತ್ಕೊಳ್ಳಿ ಅಂತ. ನನಗೆ ಒಂದೇ ಸರಿ ನನ್ನ ರಿಯಾಕ್ಷನ್ ನೋಡಿ ಇಡೀ ಸೆಟ್ಟಲ್ಲಿ ಎಲ್ಲರೂ ಕೂಡ ಜೋರಾಗಿ ನಕ್ಬಿಟ್ರು. ಸೊ ಆಮೇಲೆ ಇಲ್ಲ ಸರ್ ಮಾಡ್ತೀನಿ ಅಂತ ಹೇಳಿ ಎತ್ಕೊಂಡೆ. ಸೊ ಎತ್ತಬೇಕು ಅಂದರೆ ದೊಡ್ಡದಾಗಿ ಎತ್ತುತ್ತೀನಿ ಅಂತ ಹೇಳಿದೆ, ಬಟ್ ಎತ್ತುವಾಗ ತುಂಬ ಕಷ್ಟ ಅನ್ನಿಸ್ತು. ತುಂಬ ವೇಟ್ ಇದ್ದ ಹುಡುಗ. ಬಟ್ ಆಮೇಲೆ ಅಭ್ಯಾಸ ಆಯಿತು. ಆದರೆ ಯಾವಾಗಲೂ ನಾವಿಬ್ಬರು ಒಂದೇ ರೂಮ್ ಶೇರ್ ಮಾಡ್ತಾಯಿದ್ವಿ. ಸೊ ಎಲ್ಲರೂ ಕೂಡ ತಾಯಿ ಮಗ ಅಂತಲೇ ಅಂದ್ಕೊಂಡಿದ್ರು. ಸೊ ಟ್ರಾವೆಲ್ ಮಾಡುವಾಗಲೂ ಕೂಡ ಇಬ್ಬರು ಒಟ್ಟಿಗೆ ಟ್ರಾವೆಲ್ ಮಾಡ್ತಾಯಿದ್ವಿ. ಹಾಗೆಯೇ ಒಂದೇ ರೂಮಲ್ಲೂ ಕೂಡ ಇರುವಾಗ ಇವನನ್ನು ಎತ್ಕೊಳ್ಳೋದಾಗಿಲ್ಲ. ಅಲ್ಲಿ ಆವಾಗ ಹೇಳ್ತಾಯಿದ್ದೆ, ಸ್ವಲ್ಪ ಹೆಲ್ಪ್ ಮಾಡಪ್ಪ, ಸ್ವಲ್ಪ ಹಾರಿ ಕೂತ್ಕೊ ಅಂದರೆ ಅವ್ನು ಎತ್ತಿ ಹಾರ್ತಾಯಿದ್ದ. ಅದು ನನ್ನ ಬ್ಯಾಲೆನ್ಸ್ ಎಲ್ಲ ಇಂಬ್ಯಾಲೆನ್ಸ್ ಆಗ್ತಾಯಿತ್ತು. ಬಟ್ ಸೊಂಟ ನೋವು ಬಂದಿತ್ತು, ಸತ್ಯ. ಈಗ ಒಂದು ಕಲಾವಿದರಿಗೆ ಸಿನಿಮಾದಲ್ಲಿ ಡೈಲಾಗ್ ಇದ್ದಾಗ ಅವ್ರು ಏನು ಹೇಳ್ತಾರೆ ಅಂತ ಹೇಳಿದ್ರೆ ಸೈಡಿಗೆ ಬರ್ತಾರೆ, ಪ್ರಿಪರೇಷನ್ ಮಾಡ್ತಾರೆ, ನಾನು ಹೀಗೆ ಮಾಡ್ಬೋದಾ ಹಾಗೆ ಮಾಡ್ಬೋದಾ ಅಂತ, ಅಥವಾ ನನ್ನ ಎದುರು ಫೇಸ್ ಟು ಫೇಸ್ ಯಾರು ಕಲಾವಿದರಿರುತ್ತೆ ಅವ್ರ ಜೊತೆ ಚರ್ಚೆ ಮಾಡಿಕೊಂಡು ಒಂದು ಕಾಂಬಿನೇಷನಲ್ಲಿ ಆ್ಯಕ್ಟ್ ಮಾಡ್ತಾರೆ. ನಿಮಗೆ ಇಲ್ಲಿ ಡೈಲಾಗೇ ಇಲ್ಲ. ಕೆಲವೊಂದು ಕಲಾವಿದರಿಗಿದೆ ಹೇಗೆ ಅಂತ ಹೇಳಿದರೆ ಬಂದು ಮನೆಯಲ್ಲಿ ಕನ್ನಡಿ ಮುಂದೆ ನಿಂತು ಆ್ಯಕ್ಷನ್ ಮಾಡೋದು. ತಾವು ಆ ಥರದ ಏನಾದರೂ ಟ್ರೈಗಳನ್ನು ಮಾಡ್ತಾ ಇದ್ರೆ, ಅಯ್ಯೋ ನನಗೆ ಆ್ಯಕ್ಟಿಂಗಲ್ಲಿ ಇಲ್ಲಿ ಡೈಲಾಗೇ ಇಲ್ವಲ್ಲ, ನಾನು ಯಾವ ಥರ ಎಕ್ಸ್ಪ್ರೆಷನ್ ಕೊಡಬೇಕು, ಅದಕ್ಕೆ ನೀವು ಯಾವ ಥರ ಪ್ರಿಪೇರ್ ಆದ್ರಿ ಅಂತ? ನಾನು ಅದಕ್ಕೆ ಏನು ಪ್ರಿಪೇರ್ ಮಾಡಲಿಲ್ಲ. ಯಾಕೆಂತ ಹೇಳಿದರೆ ನಮಗೆ ಆ ಮೊಮೆಂಟಲ್ಲಿ ಇಂಥ ಒಂದು ಸಿಚುವೇಶನ್, ಈ ಸೀನ್ ಅಂತ ಹೇಳ್ತಾಯಿದ್ರು. ಆವಾಗ ಮೆಂಟಲಿ ಅಲ್ಲೇ ಪ್ರಿಪೇರ್ ಆಗ್ತಾಯಿದ್ದೆ ಹೊರತು ಮೊದಲೇ ಕನ್ನಡಿ ಮುಂದೆ ಮಾಡುವಂಥದ್ದು ಏನೂ ಇರಲಿಲ್ಲ. ಆದರೆ ಆ ಒಂದು ಭಾವನೆಗಳು ಹೇಗೆ ಅದನ್ನು ಪೋರ್ಟ್ರೇ ಮಾಡೋದಕ್ಕೆ ಆಯಿತು ಅಂತ ಹೇಳಿದ್ರೆ, ಒಂದು ಮಹಿಳೆಯಾಗಿ ಆ ಒಂದು ಮಹಿಳೆ ಅಮ್ಮಕ್ಕ ಅನ್ನುವ ಮಹಿಳೆಯ ಭಾವನೆಯನ್ನು ನಾನು ಅರ್ಥ ಮಾಡ್ಕೊಳ್ಳುವಾಗ ಅದು ತನ್ನಷ್ಟಕ್ಕೆ ಅದು ಹೊರಹೊಮ್ಮಿ ಬಂತು ಅಷ್ಟೆ. ಸೊ ಎಲ್ಲರಿಗೆ ಒಂದು ಏನಂತ ಹೇಳಿದರೆ ಸಿನಿಮಾದಲ್ಲಿ ಒಂದು ಸ್ಪೆಷಲ್ ಮೂಮೆಂಟ್ ಇದೆ, ಅದು ನಿಮಗೆ ನೆನಪಿರ್ಬೋದು. ಒಂದು ಡೈನಿಂಗ್ ಟೇಬಲಲ್ಲಿ ನೀವು ನಿಮ್ಮ ಮಗ ಸೈಡಲ್ಲಿ ಇರ್ತಾರೆ, ನಿಮ್ಮ ಹಸ್ಬೆಂಡ್ ರೋಲ್ ಮಾಡಿರುವಂಥ ಅಚ್ಯುತ್ ಅವರು ಕೂತಿರ್ತಾರೆ. ಅಲ್ಲಿ ರಿಷಬ್ ಅವರಿಗೆ ಗೊತ್ತಾಗಿರುತ್ತೆ ಇಲ್ಲಿ ಒಂದು ಕ್ಲೈಮ್ಯಾಕ್ಸ್ನ, ಅದಕ್ಕೆ ನಾನು ಹೇಳೋದಿಲ್ಲ ಅಂದರೆ ಸಿನಿಮಾ ಸಾಕಷ್ಟು ಜನ ನೋಡಲಿಕ್ಕಿದೆ. ಅಲ್ಲಿ ಬಂದವರು ಹೇಳ್ತಾರೆ ನಾನು ಶುದ್ಧ ಆಗಿ ಬಂದಿದ್ದೇನೆ ಅಂತ. ಆ ಒಂದು ಸೀನ್ ನಮಗೆ ಥಿಯೇಟ್ರ್ ನೋಡುವಾಗ ವಾವ್ ಅಂತ ಅನಿಸು. ನೀವು ಅಲ್ಲೇ ಲೈವಲ್ಲಿದ್ದವರು, ಹೇಗಿತ್ತು ಅನುಭವ ಆ ಟೈಮಲ್ಲಿ? ಅವರು ಒಳಗೆ ಎಂಟ್ರಾಗುವಾಗ ಆ ಒಂದು ನನ್ನ ಎಕ್ಸ್ಪ್ರೆಷನ್ ಅವರು ಕ್ಯಾಪ್ಚರ್ ಮಾಡಿದ್ದಾರೆ. ಅದು ನಿಜವಾಗ್ಲೂ ಅದೇ ರೀತಿ ನನಗಾಗಿತ್ತು. ಒಂಥರ ಭಯ, ಅದರ ಜೊತೆಗೆ ಏನು ಅಂತ ನಾನು ಅವರ ಎಕ್ಸ್ಪ್ರೆಷನ್ನೇ ಅದನ್ನು ತುಂಬ ಗಮನಿಸಿ ನೋಡ್ತಾ ಇದ್ದೆ. ಅದನ್ನೇ ಮತ್ತೆ ಕ್ಯಾಪ್ಚರ್ ಮಾಡಿದ್ದಾರೆ. ಸೊ ಆ ಒಂದು ಭಾವನೆಯಲ್ಲಿ ಏನು ಅಂತ ಹೇಳಿದರೆ, ಅವರು ಬರುವಾಗ ಅಷ್ಟು ಲೈಟಿಂಗ್ ಕೂಡ ಅಷ್ಟೇ ಚೆನ್ನಾಗಿತ್ತು. ಆ ಒಂದು ಸೀರಿಯಸ್ನೆಸ್ ತನ್ನಷ್ಟಕ್ಕೆ ಬರ್ತಾಯಿತ್ತು. ಲೈಟಿಂಗ್ ಆಗಿರಲಿ, ಕ್ಯಾಮ್ರಾ ವರ್ಕ್ ಇವರೆಲ್ಲ ಮಾಡ್ತಾ ಇರುವಾಗ ಒಂದೊಂದು ಆ್ಯಂಗಲಿಂದ ತೆಗಿವಾಗ ಅಷ್ಟೇ ಸೀರಿಯಸ್ ಆಗಿ ಅಲ್ಲಿ ಇರಬೇಕಾಗಿತ್ತು. ಅವರು ಬರುವಾಗ ತುಂಬ ಹೆದರಿಕೆ ಆಗ್ತಾಯಿತ್ತು, ಇದು ಏನೋ ಇಲ್ಲಿ ಆಗ್ತಾ ಇದೆ ಅಂತ. ಲಾಸ್ಟಿಗೆ ಅದು ಬೇರೆಯೇ ರೀತಿಯಾಗಿ ಹೋಗುತ್ತೆ. ಸೊ ನಮಗೆಲ್ಲವೂ ಕೂಡ ನಮಗೇನೂ ಕೂಡ ಬಿಟ್ಕೊಟ್ಟಿರೋದಿಲ್ಲ. ಹಾಗಾಗಿ ಇಲ್ಲಿ ಏನೋ ಆಗ್ತಾ ಇದೆ ಅನ್ನೋ ಒಂದು ಐಡಿಯಾ ಇತ್ತು. ಬಟ್ ಅವರು ನಡ್ಕೊಂಡು ಆ ಚೇರ್ ಹೇಳ್ಕೊಂಡು ಬಂದು ಹಾಗೆ ಅಲ್ಲಿ ಇಟ್ಟು ಕೂತ್ಕೊಳ್ಳೋಗ ಒಂದು ಕೋಪ, ಅವರನ್ನೇ ನೋಡ್ತಾ ಇರುವಾಗ ತನ್ನಷ್ಟಕ್ಕೆ ಅದು ಬರುತ್ತೆ. ಸೊ ಇಲ್ಲಿ ಒಂದು ಫನ್ನಿ ಮೂಮೆಂಟ್ ಕೂಡ ಆಗಿತ್ತು. ಇದಿಷ್ಟು ಆಗುವಾಗ ಕೂಡ ಇಷ್ಟು ಸೀರಿಯಸ್ ಎಲ್ಲ ಆಗ್ತಾ ಇರುವಾಗ ಒಂದು ಫನ್ನಿ ಮೂಮೆಂಟ್ ಆಗಿದೆ. ಏನು ಅಂತ ಹೇಳಿದರೆ, ಈ ಕಡೆ ಅತೀಶ್ ಕೂತಿದ್ದಾರೆ, ನಾನು ಕೂತಿದ್ದೀನಿ, DOP ಇವರು ಅರವಿಂದ್ ಸರ್ ಅವರು ಪಕ್ಕದಲ್ಲೇ ಆ ಕಡೆ ಕೂತ್ಕೊಂಡು ಕ್ಯಾಮ್ರಾ ಇಟ್ಕೊಂಡು ಕೂತಿದ್ದಾರೆ. ಇಲ್ಲಿ ಅಚ್ಯುತ್ ಸರ್ ಈ ಎದುರುಗಡೆ ನೀವು ಕೂತ ಹಾಗೆ
ರಿಷಬ್ ಸರ್ ಆ ಕಡೆ. ಸೊ ಇದೇನಾಯಿತು, ಎಲ್ಲ ಅವರು ಡಿಸ್ಕಸ್ ಮಾಡ್ತಾ ಇದ್ದಾರೆ. ಸೊ ನಮ್ಮ ಜೊತೆಗೆ ಹೇಗೆ ಮಾಡಬೇಕು ಅಂತೇಳಿ ನಾನು ಹಾಗೇ ಕೂತ್ಕೊಂಡು ಅವ್ರನ್ನೇ ಹೀಗೆ ಎಲ್ಲ ಗಮನಿಸ್ತಾ ಇರುವಾಗ ಹೇಗೆ ಬಗ್ಗಿ ನೋಡ್ತೀನಿ, ಒಂದು ಕಪ್ಪೆ ಅಂತ ಹೇಳಿದ ತಕ್ಷಣ ಕಪ್ಪೆ ಅಂತ ಹೀಗೆ ಹಾರಿದ್ರೆ, ಈ ಕಡೆ ಆತೀಶ್ ಆಚೆ ಹಾರಿದ, ಅಲ್ಲಿ ಅವರು ಅರವಿಂದ್ ಸರ್ ಅವ್ರು ಹಾರಿದರು. ಸೊ ಏನಾಯಿತು ಅಂತ ಆಮೇಲೆ ಇವರು ಅಚ್ಚ ಸರ್ ಕೇಳಿದ್ರು ಏನಾಯಿತು ಅಂತ. ಕಪ್ಪೆ ಇತ್ತು. ಏನು ರೀ ಅಷ್ಟೂ ಒಳಗೆ ಮುಳುಗೋಗಿದ್ದೀರಾ, ಒಂದು ಕಪ್ಪೆ ಬಂದು ಕೂತ್ಕೊಂಡ್ರೂ ಗೊತ್ತಾಗಿಲ್ವಾ ಅಂತೇಳಿ. ಅದಕ್ಕೆ ರಿಷಬ್ ಸರ್ ಹೇಳಿದುಂಟು, ಇದು ಕಪ್ಪೆ, ಅದು ಗೋಂಕರ್ ಕಪ್ಪೆ ಅಂತೇಳಿ. ಸೊ ಇದು ಫನ್ನಿ ಮೂಮೆಂಟ್ ನನಗೆ ಯಾವಾಗಲೂ ನಾನು ನೆನೆಸ್ಕೊಂಡು ನನ್ನಷ್ಟಿಗೆ ನಾನು ನಗೋದು ಕೂಡ ಇದೆ. ನಿಮ್ಮ ಹತ್ರ ಒಂದು ಕೇಳಿದೆ, ಈಗ ಫೇಸ್ ಟು ಫೇಸ್ ಅಚ್ಯುತ್ ಅವ್ರ ಜೊತೆಗೆ ಆ ಒಂದು ಅನುಭವ ಅಂತ, ಅಷ್ಟೂ ದಿನಗಳ ಶೂಟಿಂಗ್ ಅವ್ರ ಜೊತೆನೇ ಇರುತ್ತೆ. ಯಾವಾಗಲಾದರೂ ಬಿಹೈಂಡ್ ದಿ ಕ್ಯಾಮರಾ ಒಂದು ಸೈಡಿಗೆ ಕರೆದು, ಮೇಡಮ್ ಈ ಥರ ಮಾಡ್ತಾ ಇದ್ದೀರಿ, ಇದಕ್ಕಿಂತ ನೀವು ಚೆನ್ನಾಗಿ ಮಾಡಬಹುದಿತ್ತು, ಅಥವಾ ನಿಮ್ಮ ಎಕ್ಸ್ಪ್ರೆಷನನ್ನು ನೋಡಿ ಅವರಿಗೆ ಶಬಾಷ್ಗಿರಿ ನಿಮಗೆ ಕೊಟ್ಟಂಥದ್ದು, ಅಥವಾ ನಿಮಗೆ ಏನಾದರೂ ಸಜೆಷನ್ ಕೊಟ್ಟಿದ್ರ? ಸಜೆಷನ್ ಆಬ್ವಿಯಸ್ಲಿ ಅವರು ಡೈರೆಕ್ಟರ್ ಕೊಡ್ತಾಯಿದ್ರು. ಅಚ್ಯುತ್ ಕುಮಾರ್ ಅವರು ಈ ಒಂದು ಲಾಸ್ಟ್ ಸೀನ್ ಆಗುವಾಗ ನಾನೊಂದು ಬಗ್ಗಿ ಹಾಗೆ ನೋಡೋದುಂಟು. ಅವರು ಹೀಗೆ ಮುಖತಃ ಏನೂ ಹೇಳಿಲ್ಲ, ಬಟ್ ಹಾಗೇ ನನ್ನನ್ನೇ ನೋಡ್ತಾಯಿದ್ರು. ಅದೊಂದು ಆ್ಯಕ್ಚುಲಿ ಅಪ್ರಿಸಿಯೇಷನ್ ಅಂತ ನನಗೆ ಅನ್ನಿಸ್ತು, ಬಿಕಾಸ್ ಅವ್ರು ನನ್ನನ್ನೇ ನೋಡ್ತಾಯಿದ್ರು ನಾನು ಮಾಡ್ತಾ ಇರುವಾಗ. ಸೊ ನನಗನ್ಸುತ್ತೆ ಅದು ಅಪ್ರಿಸಿಯೇಷನ್. ಸೊ ನೀವು ಆಲ್ರೆಡಿ ಒಂದು ಚಾನಲಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರಿ, ತುಂಬ ಬ್ಯುಸಿ ಕೂಡ ಇರ್ತೀರಿ, ಆದರೂ ಕೇಳ್ತಾ ಇದ್ದೇವೆ, ಫ್ಯಾಮಿಲಿ ಜೊತೆ ಸಿನಿಮಾ ನೋಡಿದ್ರ ಹೇಗಿತ್ತು ಥಿಯೇಟ್ರ್ನಲ್ಲಿ ನಿಮ್ಮ ಪಾತ್ರವನ್ನು ನೀವು ಬಿಗ್ ಸ್ಕ್ರೀನಲ್ಲಿ ನೋಡಿದಾಗ? ಖಂಡಿತ ನಾನು ನೋಡಿದ್ದೀನಿ. ಯಾಕೆ ಅಂತ ಹೇಳಿದರೆ ನಾವೊಂದು ಇದರಲ್ಲಿ ಪಾರ್ಟಾಗಿ ಇರುವಾಗ ಫಸ್ಟ್ ನಾವು ನೋಡಲೇಬೇಕಾಗುತ್ತೆ. ಯಾಕೆ ಅಂತ ಹೇಳಿದರೆ ಎಲ್ಲಿ ಮಿಸ್ಟೇಕ್ಸ್ ಆಗಿದೆ, ನಾನು ಯಾವಾಗಲೂ ಯೂಶ್ವಲಿ ಟಿ ವಿಯಲ್ಲಿ ಮಾಡುವಾಗಲೂ ಕೂಡ ಅಷ್ಟೇ, ಅದರಲ್ಲಿ ನಾವು ಹೇಗೆ ಮಾಡಿದ್ದೀವಿ ಚೆನ್ನಾಗಿ ಕಾಣ್ತೀವಿ ಅದಲ್ಲ, ಎಲ್ಲಿ ಮಿಸ್ಟೇಕ್ ಆಗಿದೆ ಇದನ್ನು ಗಮನಿಸಬೇಕು. ಹಾಗಾಗಿ ಇದುವರೆಗೆ ನಾನು ಒಂದು ಸಾರಿ ಮಾತ್ರ ನೋಡಿದ್ದೀನಿ. ಹಾಗಾಗಿ ಇನ್ನೊಂದು ಸಾರಿ ನೋಡಬೇಕು, ಎಲ್ಲ ಫ್ರೆಂಡ್ಸ್ ಎಲ್ಲ ಒಟ್ಟಿಗೆ ಹೋಗೋದೊಂದು ಪ್ಲ್ಯಾನ್ ಇದೆ. ಇನ್ನೂ ಯಾಕೆ ಅಂತ ಹೇಳಿದರೆ ಈ ಒಂದು ಬ್ಯುಸಿ ಶೆಡ್ಯೂಲ್ ಅಂತ ಹೇಳಿದರೆ ಇನ್ನೊಂದು ನಾನು ಬೇರೆ ಚಿತ್ರ ಮಾಡ್ತಾಯಿದ್ದೆ, ಹಾಗಾಗಿ ಟೈಮ್ ಸಿಕ್ಕಿಲ್ಲ. ಒಂದು ಸಾರಿ ನೋಡಿದ್ದೀನಿ, ಅದರಲ್ಲಿ ಎಲ್ಲಿ ಫ್ಲಾಸ್ ಇದೆ ಸ್ವಲ್ಪ ಗಮನ ಇಟ್ಟಿದ್ದೀನಿ ಅಷ್ಟೇ. ಈಗ ನಾವು ಕನ್ನಡ ಲ್ಯಾಂಗ್ವೇಜಲ್ಲಿ ಕಾಂತಾರ ನೋಡಿದಾಗ ನಿಮ್ಮ ಇಡೀ ಸಿನಿಮಾದಲ್ಲಿ ಒಂದು ಡೈಲಾಗ್, ಆ ಡೈಲಾಗ್ ತುಳು ಡಬ್ಬಿಂಗ್ನಲ್ಲಿ ಕೂಡ ಕ್ಯಾರಿ ಆಗುತ್ತಾ? ಖಂಡಿತ ಕ್ಯಾರಿ ಆಗಿದೆ. ನೆನ್ನೆನೇ ಡಬ್ಬಿಂಗ್ ಮಾಡಿ ಮುಗಿಸಿ ಬಂದಿದ್ದೇನೆ. ಹಾಗಾಗಿ ಇದರಲ್ಲಿ ಒಂದು ಎಕ್ಸ್ಟ್ರಾ ಡೈಲಾಗ್ ಮಧ್ಯದಲ್ಲಿ ಆ್ಯಡ್ ಮಾಡಿದ್ದಾರೆ. ಹಾಗಾಗಿ 2 ಡೈಲಾಗ್ ಇದೆ. ಈಗ ಕಲಾವಿದರು ಅಂತ ಹೇಳಿದ್ರು ಕೂಡ ಈಗ ಅವರಿಗೆ ಒಂದಷ್ಟು ಫ್ರೆಂಡ್ ಸರ್ಕಲ್ ಇರ್ತಾರೆ. ಕೆಲವರು ಚೆನ್ನಾಗಿದೆ ಅಂತ ಹೇಳ್ತಾರೆ, ಕೆಲವರಿಗೆ ಒಂದು ಕಾಲು ಎಳೆಯುವ ಅಭ್ಯಾಸ ಇರುತ್ತೆ. ಈಗ ಎಷ್ಟು ಜನ ಹೇಳಿದರು ದಾದಯ್ಯ ನೀಕು ಒಂಜಿ ಡೈಲಾಗ್ಲ ಇಜ್ಜಿ ಬಿಚ್ಚೆರಡು ಅಂತ, ಎಷ್ಟು ಜನ ಹೇಳಿದರು ನೀಕು ಡೈಲಾಗ್ ಇಜ್ಜಿನಲ್ಲ ಮಲ್ಲೆತ್ತು ಮಾರೇದಿ ಭಾರಿ ಎಡ್ಡೆ ಮಂತದ ಭಾರಿ ಎಡ್ಡೆ ಎಕ್ಸ್ಪ್ರೆಷನ್ ಕೊಡ್ತಾ ಅಂತ. 2 ರೀತಿಯಾದಂಥದ್ದು ಕೂಡ ಬಂದಿದೆ. ಸೊ ನಿಮಗೆ ಡೈಲಾಗ್ ತುಂಬ ಕಮ್ಮಿ ಆಯಿತು, ತುಂಬ ಮಾತಾಡ್ತೀರಿ, ಆದರೆ ಒಂದೇ ಡೈಲಾಗ್ ಕೊಟ್ಟಿದ್ದ ಅಂತ, ಇನ್ನಷ್ಟು ಡೈಲಾಗ್ ಕೊಡಬೇಕಿತ್ತು ಅಂತೇಳಿ. ಇನ್ನು ಕೆಲವರು ಡೈಲಾಗ್ ಇಲ್ಲದಿದ್ದರೂ ಪರವಾಗಿಲ್ಲ, ನಿಮ್ಮ ಮುಖದ ಭಾವನೆ ಹಾಗೇ ನಿಮ್ಮ ಕಣ್ಣಲ್ಲಿ ತೋರಿಸಿದ್ದೀರಿ ಅಂತ ಹೇಳಿದರು. ಇದು ಹೆಚ್ಚಾಗಿ ಬಂದಂಥ ಒಂದು ಕಮೆಂಟ್ ಆ್ಯಕ್ಚುಲಿ. ಸೊ ಇದು ನನ್ನ ಪ್ರೇಸ್ ಅಂತ ನಾನು ಅಂದ್ಕೊಳ್ತೀನಿ, ನನಗೆ ನೀಡಿದಂಥ ಉತ್ತೇಜನವೂ ಕೂಡ ಹೌದು. ಸೊ 2 ಕೂಡ ಈ ರೀತಿಯಾಗಿ ಇತ್ತು. ಸೊ ಇಲ್ಲಾದರೆ ನಾನು ತುಂಬ ಮಾತಾಡ್ತೇನೆ, ಈಗಲೇ ಮಾತಾಡ್ತಾ ಇದ್ದೀನಿ. ಸಿನಿಮಾದ ಕತೆ, ಕಲಾವಿದರ ನಟನೆ, ನಿರ್ದೇಶನದ ಜೊತೆಗೆ ಇನ್ನೂ ಒಂದು ಸ್ಪೆಷಲ್ ಏನಂತ ಹೇಳಿದರೆ ಜನರು ಮೆಚ್ಚಿಕೊಂಡಿರುವಂಥದ್ದು ಕಾಸ್ಟ್ಯೂಮ್ ಮತ್ತು ಮೇಕಪ್. ಇದು ಎಲ್ಲಿಂದ ಹುಡುಕಿದ್ದಾರೆ ಅಂದರೆ, ಒಂದು ಇಷ್ಟು ವರ್ಷದ ಹಳೆಯದಂತ ಹೇಳಿದಾಗ ಅದರಲ್ಲಿ ಸಾಕಷ್ಟು ಪ್ರಿಪರೇಷನ್ಸ್ ಇರುತ್ತೆ. ಮೊದಲಿನ ಸ್ಟೈಲಿನ ಡ್ರೆಸ್ ಆಗಿರ್ಬೋದು, ಜ್ಯುವೆಲ್ಲರ್ಸ್, ಅದನ್ನೆಲ್ಲ ತುಂಬ ಹುಡುಕಬೇಕಾಗುತ್ತೆ. ಅದರ ಬಗ್ಗೆ ಸ್ವಲ್ಪ ಹೇಳ್ಬೋದು? ಕಾಸ್ಟ್ಯೂಮ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಇದನ್ನೆಲ್ಲ ಪ್ರಿಪೇರ್ ಮಾಡಿದಂಥವರು ಪ್ರಗತಿ ರಿಷಬ್ ಶೆಟ್ಟಿ ಅವರು ಕಾಸ್ಟ್ಯೂಮ್ ಡಿಸೈನರ್. ಸೊ ಮೇಕಪ್ ಆರ್ಟಿಸ್ಟ್, ಅವ್ರನ್ನ ಎಷ್ಟು ಹೊಗಳಿದ್ರು ಸಾಲದು. ಇವರೆಲ್ಲ ಒಳ್ಳೆ ಮೇಕಪ್ ಮಾಡ್ತಾಯಿದ್ರು. ಸೊ ಟ್ರಾನ್ಸ್ಫಾರ್ಮ್ ಮಾಡಿದಾಗೆ ನಾನು ಈಗ ಹೇಗೆ ಇದ್ದೀನೋ ಅದಕ್ಕಿಂತ ಫುಲ್ ಉಲ್ಟವಾಗಿ ನಮ್ಮನ್ನು ತೋರಿಸ್ಬೇಕು ಅಂತ ಹೇಳಿದರೆ ಅಷ್ಟೇ ಒಳ್ಳೆ ಮೇಕಪ್ ಆಗಿರ್ಬೋದು, ಹೇರ್ ಸ್ಟೈಲ್ ಆಗಿರ್ಬೋದು. ನಾನು ರೆಡಿಯಾಗಿ ಬರುವಾಗ ಹೆಚ್ಚಿನವ್ರಿಗೆ ಅಂದರೆ ಅಮ್ಮಕ್ಕ ಅಂತ ಗೊತ್ತಾಗ್ತಾಯಿತ್ತು. ಎಲ್ಲ ಮೇಕಪ್ಪೆಲ್ಲ ತೆಗೆದು ನನ್ನ ಈ ರೀತಿಯಾಗಿ ನಾನು ಗೆಟಪ್ಪಲ್ಲಿ ಬರುವಾಗ ಯಾರು ಹೆಚ್ಚಾಗಿ ಗುರ್ತಿಸ್ತಾ ಇರಲಿಲ್ಲ.
ಇದು ನನಗೆ ಚಿತ್ರಮಂದಿರದಲ್ಲಿ ಕೆಲವರು ನೋಡಿದಾಗ ನಿಮ್ಮನ್ನು ಫಸ್ಟ್ ಗೊತ್ತೇ ಆಗಲಿಲ್ಲ, ನಿಮ್ಮದೊಂದು ಸ್ಮೈಲಲ್ಲಿ ಗೊತ್ತಾಯಿತು ಅಂತ ಹೇಳೋರು ಕೂಡ ಇದ್ದಾರೆ. ಸೊ ನನ್ನ ಫುಲ್ ಮೇಕಓವರ್ ಹೇಗಿತ್ತು ಅಂತ ಹೇಳಿದರೆ, ದೊಡ್ಡ ಬನ್ ಇತ್ತು, ಅದಕ್ಕೆ ಫುಲ್ ಹೂವೆಲ್ಲ ಹಾಕಿ ದೊಡ್ಡ ಕುಂಕುಮದ ಬಿಂದಿ, ಅದರಲ್ಲೂ ಕೂಡ ಕುಂಕುಮವೇ ಯೂಸ್ ಮಾಡಿದ್ದಾರೆ, ಬಿಂದಿ ಎಲ್ಲ ಹಾಕಿಲ್ಲ, ಸ್ಟಿಕ್ಕರ್ ಬಿಂದಿ ಎಲ್ಲ ಹಾಕಿಲ್ಲ, ನ್ಯಾಚುರಲ್ ಆಗಿ ಬರಬೇಕು ಅಂಥೇಳಿ ಕುಂಕುಮವನ್ನೇ ಹಾಕಿದ್ದಾರೆ. ಆ್ಯಂಡ್ ಇನ್ನೊಂದು ಆ ಒಂದು ಪಾತ್ರಕ್ಕೆ ಹೆಚ್ಚು ಒಳ್ಳೆ ರೀತಿಯಲ್ಲಿ ಕಾಣಬೇಕು ಅಂತ ಹೇಳಿದರೆ, ಆ ಒಂದು ಪಾತ್ರದಲ್ಲಿ ಅವರು ಗಾಂಭೀರ್ಯ ಅಂತ ಹೇಳಿದೆ, ಅದು ಸೆರಗೆಲ್ಲ ಹೊತ್ಕೊಂಡು ಫುಲ್ ಕಾಲರ್ ನೆಕ್ಕೆಲ್ಲ ಇದ್ದು ಈ ಟೈಪ್ ಒಂದು ಗೆಟಪ್ ಇತ್ತು. ಎಲ್ಲೂ ಕೂಡ ಸ್ಕಿನ್ ಕಾಣೋ ಹಾಗಿಲ್ಲ. ಹಾಗಾಗಿ ಪೂರ್ತಿ ಆ ಒಂದು ಮಹಿಳೆಯನ್ನು ನೋಡುವಾಗ ಒಂಥರ ಗೌರವ ಭಾವನೆ ಬರುವಂಥದ್ದು, ಆ ರೀತಿಯಾಗಿ ನನ್ನ ಗೆಟಪ್ ಇತ್ತು. ಸೊ ನೋಡುವಾಗ ಯಾರೋ ಒಂದು ಗೊತ್ತಿನ ಮನೆಯ ಒಂದು ಮಹಿಳೆ ಇದ್ದಾಗೆ ಕಾಣಿಸ್ತಾ ಇತ್ತು. ಈಗ ನೀವು ತುಳು ಹಾಗೂ ಕನ್ನಡದಲ್ಲಿ ಸುಮಾರು ಸಿನಿಮಾಗಳನ್ನು ಮಾಡಿದ್ದೀರಿ ಅಂತ ಹೇಳಿದ್ರಿ. ಕಾಂತಾರ ನಿಮ್ಮ ಸಿನಿಮಾ ಕೆರಿಯರ್ನಲ್ಲಿ ಎಷ್ಟು ಸ್ಪೆಷಲ್ ಸಿನಿಮಾ? ತುಂಬ ಸ್ಪೆಷಲ್ ಸಿನಿಮಾ. ಯಾಕೆ ಅಂತ ಹೇಳಿದರೆ, ಇಷ್ಟು ದೊಡ್ಡ ಮಟ್ಟಿನ ಒಂದು ರೆಕಗ್ನಿಷನ್ ಸಿಕ್ಕಿದ್ದು ಈ ಒಂದು ಚಿತ್ರದಿಂದ ಅಂತ ನಾನು ಹೇಳ್ಬೋದು. ಬೇರೆ ಎಲ್ಲ ತುಳುವಲ್ಲಿ ಮಾಡಿದ್ದೀನಿ, ಹೌದು, ಕೆಲವರು ಗಮನಿಸಿದ್ದಾರೆ, ಕೆಲವರು ಇಲ್ಲ. ಬಟ್ ಎಲ್ಲವೂ ಕೂಡ ಒಂದು ಅನುಭವ. ಸೊ ನಾವು ಚಿಕ್ಕ ಚಿಕ್ಕ ಹೆಜ್ಜೆ ಇಟ್ಕೊಂಡು ಬಂದರೆ ಮಾತ್ರ ನಾವು ಒಂದು ಮೆಟ್ಲನ್ನು ಹತ್ತೋದಕ್ಕೆ ಸಾಧ್ಯ. ಹಾಗಾಗಿ ಇದು ಕೂಡ ಕಮ್ಮಿ ಅಲ್ಲ, ಅದು ಕೂಡ ಕಮ್ಮಿ ಅಲ್ಲ. ಸೊ ಈ ಒಂದು ಚಿಕ್ಕ ಚಿಕ್ಕ ಹೆಜ್ಜೆ ಇಟ್ಟ ನಂತರವೇ ಈ ಒಂದು ದೊಡ್ಡ ಸಕ್ಸಸ್ಗೂ ಕೂಡ ಹೆಜ್ಜೆ ಇಡೋದಕ್ಕೆ ಸಾಧ್ಯ ಆಯಿತು ಅಂತ ನಾನು ಅಂದ್ಕೊಂಡಿದ್ದೀನಿ. ಕಾಂತಾರದ ಯಶಸ್ಸು ಮಂಗಳೂರಿನಲ್ಲಿ ಆಲ್ರೆಡಿ ನೀವು ಗೊತ್ತಿದೆ ಎಷ್ಟು ಹೌಸ್ಫುಲ್ ಹೋಗ್ತಾ ಇದೆ ಅಂತ ಹೇಳಿ. ಪಬ್ಲಿಕ್ ರೆಸ್ಪಾನ್ಸ್ ನಿಮಗೆ ಹೊರಗಡೆ ಹೋದಾಗ ಅಥವಾ ಟಿ ವಿ ಚಾನಲ್ಗೆ ಪ್ರತಿದಿನ ಹೊಸ ಹೊಸ ಅತಿಥಿಗಳು ಬರ್ತಾ ಇದ್ದಾರೆ, ಯಾವ ಥರ ಸಿಗ್ತಾ ಇದೆ ಮೇಡಮ್? ಎಲ್ಲರೂ ಈಗ ನನ್ನನ್ನು ಅಮ್ಮಕ್ಕ ಅಂತಲೇ ಕರೆಯೋದು, ನನ್ನನ್ನು ಯಾರೂ ಸುಕನ್ಯಾ ಅಂತಲೇ ಕರೆಯೋಲ್ಲ. ಎಲ್ಲ ಆಫೀಸಲ್ಲಿ ಕೂತ್ಕೊಂಡ್ರೆ ಅಮ್ಮಕ್ಕ ಅಂತ ಕರೀತಾ ಇರ್ತಾರೆ. ಸೊ ನನ್ನ ಮಕ್ಕಳು ಕೂಡ ನನ್ನನ್ನು ಅಮ್ಮಕ್ಕ ಅಂತ ಕೆಲವು ಸರಿ ಕರೆಯೋದು ಉಂಟು. ಹಾಗಾಗಿ ಅಮ್ಮಕ್ಕ ಈಗ ನನ್ನ ಹೆಸರು ಬ್ರ್ಯಾಂಡ್ ನೇಮ್ ಆಗಿ ಹೋಗುತ್ತೆ, ಮುಟ್ಟಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಎಸ್. ಸೊ ಇಷ್ಟು ದೊಡ್ಡ ಸಕ್ಸಸ್ ಒಂದು ಇರುತ್ತೆ ಕಲಾವಿದನಿಗೆ, ನನ್ನನ್ನು ಕೂಡ ಬೇರೆ ಊರಲ್ಲಿ, ಬೇರೆ ದೇಶದಲ್ಲಿ, ಬೇರೆ ಭಾಷೆಯವರು ಕೂಡ ಪ್ರೀತಿಸಬೇಕು ಅಂತ ಹೇಳಿ. ಆಲ್ರೆಡಿ 5 ಭಾಷೆಯಲ್ಲಿ ರಿಲೀಸ್ ಆಗಿದೆ, ಇನ್ನು ತುಳು ಭಾಷೆಯಲ್ಲಿ ಬರಲಿಕ್ಕಿದೆ. ಇಷ್ಟು ದೊಡ್ಡ ಸಕ್ಸಸ್ ಕೊಟ್ಟಂತಹ ಚಿತ್ರತಂಡಕ್ಕೆ, ಹಾಗೆ ಇಷ್ಟು ಪ್ರೀತಿ ಕೊಟ್ಟಂಥ ಜನತೆಗೆ ಒಬ್ಬ ಕಲಾವಿದೆಯಾಗಿ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ ಕೊನೆಯದಾಗಿ? ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮೊಟ್ಟ ಮೊದಲಿಗೆ ಹೊಂಬಾಳೆಯವರಿಗೆ ತುಂಬ ದೊಡ್ಡ ಧನ್ಯವಾದ. ಹಾಗೆಯೇ ಅದರ ನಂತರ ರಿಷಬ್ ಸರ್ಗೂ ಆಗಿರ್ಬೋದು. ಎಲ್ಲದಕ್ಕಿಂತ ನಾನು ಮೊಟ್ಟ ಮೊದಲಿಗೆ ಹೇಳಬೇಕು ಅಂತ ಹೇಳಿದರೆ ಪ್ರಕಾಶ್ ತುಮಿನಾಡು ಅವರಿಗೆ. ಯಾಕೆ ಅಂತ ಹೇಳಿದರೆ ಅವರು ನನ್ನನ್ನು ಈ ಒಂದು ಇದಕ್ಕೆ ಪರಿಚಯಿಸಿದವರು. ಹಾಗಾಗಿ ಅವರಿಗೆ ಫಸ್ಟ್ ಥ್ಯಾಂಕ್ಸ್ ಅಂತ ಹೇಳಬೇಕು. ಸೊ ಹೊಂಬಾಳೆ ರಿಷಬ್ ಶೆಟ್ಟಿ ಸರ್ ಆಗಿರಲಿ, ಎಲ್ಲರೂ ಕೂಡ ಈಗ ಯಾರೆಲ್ಲ ಪ್ರೀತಿ ತೋರಿಸ್ತಾ ಇದ್ದಾರೆ, ಚಿತ್ರವನ್ನು ನೋಡಿ ಚಿತ್ರ ತುಂಬ ಚೆನ್ನಾಗಿ ಬಂದಿದೆ, ನಾವು 2 ಸಾರಿ ನೋಡಿದ್ವಿ, 5 ಸಾರಿ ನೋಡಿದ್ವಿ ಅಂತ ಹೇಳೋರು ಇದ್ದಾರೆ. ಸೊ ನಾನೀಗ 1 ಸಾರಿ ನೋಡಿದ್ದೀನಿ ಅಂತ ಹೇಳಿದರೆ ನನಗೆ ತೆಗೆದು ಹೊಡಿತಾರೆ ಏನೋ ಗೊತ್ತಿಲ್ಲ. ಬಟ್ ನಾನು ಕೂಡ ಖಂಡಿತವಾಗ್ಲೂ ಫ್ರೆಂಡ್ಸ್ ಆಗಲಿ ನನ್ನ ಫ್ಯಾಮ್ಲಿ ಜೊತೆಗೆ ಇನ್ನಷ್ಟು ನೋಡೋದಕ್ಕೆ ಇದೆ. ಸೊ ಹಾಗಾಗಿ ಎಲ್ಲರ ಪ್ರೀತಿಗೂ ಕೂಡ ನಾನು ಯಾವಾಗಲೂ ಚಿರಋಣಿ. ಎಲ್ರಿಗೂ ಧನ್ಯವಾದಗಳು. ನಿಮ್ಮ ಟೈಮಿಗೆ ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಹಾಗೆಯೇ ನಿಮ್ಮ ಸಿನಿ ಕೆರಿಯರ್ಗೆ ತುಂಬ ಒಳ್ಳೆಯದಾಗಲಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ನಿಮಗೂ ಕೂಡ ನೀವು ಸಮಯ ಮಾಡಿಕೊಂಡು ನಮ್ಮಂಥ ಆರ್ಟಿಸ್ಟ್ಗಳವರನ್ನು ಸಂದರ್ಶಿಸ್ತಾ ಇದ್ದೀರಿ. ನಿಮಗೂ ಕೂಡ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.